ಸಂಬಂಧಿ ಮಹಿಳೆಯೊಬ್ಬರಿಗೆ ಲಿವರ್ ದಾನ ಮಾಡಿ ಅವರ ಜೀವ ಉಳಿಸಿದ್ದ ಉಪನ್ಯಾಸಕಿ ಅರ್ಚನಾ ಕಾಮತ್ ಭಾನುವಾರ ಸಾವನ್ನಪ್ಪಿದ್ದಾರೆ. ತನ್ನ ಪತಿಯ ಸಂಬಂಧಿ ಅನಾರೋಗ್ಯಕ್ಕೆ ಈಡಾಗಿದ್ದರು. ಅವರಿಗೆ ಲಿವರ್ನ ಅಗತ್ಯ ಇತ್ತು ಅಂತ ಹೇಳಲಾಗಿತ್ತು. ಹೀಗಾಗಿ ಅವರಿಗೆ ಲಿವರ್ ದಾನ ಮಾಡಲೆಂದು ಹಲವರನ್ನು ತಪಾಸಣೆಗೆ ಒಳಪಡಿಸಲಾಗಿತ್ತು. ಆದರೆ ತಪಾಸಣೆಗೆ ಒಳಪಟ್ಟವರ ಪೈಕಿ ಯಾರೊಬ್ಬರ ರಕ್ತದ ಗುಂಪು ಕೂಡ ಹೊಂದಾಣಿಕೆ ಆಗಿರಲಿಲ್ಲ. ಆದರೆ ಉಪನ್ಯಾಸಕಿ ಅರ್ಚನಾ ಅವರ ರಕ್ತದ ಗುಂಪು ಹೊಂದಾಣಿಕೆ ಆಗಿತ್ತು. ಹಾಗಾಗಿ ಅರ್ಚನಾ ಅವರ ಲಿವರ್ ಭಾಗದ ದಾನಕ್ಕೆ ಒಪ್ಪಿಕೊಂಡಿದ್ದರು. ಅದರಂತೆ ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಅರ್ಚನಾರ ಲಿವರ್ನ ಭಾಗಶಃ ಭಾಗ ತೆಗೆದು ಅವರ ಸಂಬಂಧಿ ಮಹಿಳೆಗೆ ಜೋಡಿಸುವಂತಹ ಶಸ್ತ್ರಚಿಕಿತ್ಸೆ ಕೂಡ ನಡೆದಿತ್ತು. ಮತ್ತು ಅವರು ಆರೋಗ್ಯವಾಗಿಯೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದರು. 4 ದಿನಗಳ ಹಿಂದೆ ಅರ್ಚನಾ ಅವರು ಏಕಾಏಕಿ ಅಸ್ವಸ್ಥಗೊಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೊನ್ನೆ ಭಾನುವಾರ ಸಾವನ್ನಪ್ಪಿದ್ದಾರೆ. ಏನು ಅರ್ಚನಾರಿಂದ ಲಿವರ್ ದಾನ ಪಡೆದ ಮಹಿಳೆ ಮಾತ್ರ ಈಗ ಆರೋಗ್ಯವಾಗಿದ್ದಾರೆ. ಆದರೆ ಇಲ್ಲಿ ಅರ್ಚನಾ ಅವರ ಹಠಾತ್ ಸಾವಿಗೆ ನಿಖರ ಕಾರಣಗಳು ತಿಳಿದು ಬಂದಿಲ್ಲ. ಇಲ್ಲಿ ಯಾಕೆ ಅವರಲ್ಲಿ ಸೋಂಕು ಕಾಣಿಸಿಕೊಂಡಿದೆ, ಇಲ್ಲಿ ಏನಾದರೂ ಎಡವಟ್ಟು ಆಗಿದೆನಾ, ಈ ಒಂದು ಲಿವರ್ ದಾನ ಮಾಡುವ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಕೊಡಿಸುವ ಸಂದರ್ಭದಲ್ಲಿ ಏನಾದರೂ ಎಡವಟ್ಟುಗಳು ಆಗಿದೆನಾ? ಯಾಕಂದರೆ ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೇವೆ ಸಾಮಾಜಿಕ ಜಾಲತಾಣದಲ್ಲಿ ಅರ್ಚನಾ ಅವರ ಒಂದು ಈ ಹಠಾತ್ ಸಾವಿಗೆ ತುಂಬ ಜನ ಕಂಬನಿ ಮಿಡಿತಾ ಇದ್ದಾರೆ. ಮತ್ತು ಅವರ ಸೇವೆ ಏನಿದೆ ಅಂದರೆ ಈಗಿನ ಕಾಲದಲ್ಲೂ ಕೂಡ ಇನ್ನೊಬ್ಬರಿಗಾಗಿ ಮರಗುವಂತಹ ಅವರ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅವರನ್ನು ಸರ್ಕಾರ ಕೂಡ ಗುರುತಿಸಬೇಕು, ಅವರ ಹೆಸರಿನಲ್ಲಿ ಏನಾದರೂ ಸರ್ಕಾರ ಕೂಡ ಅವರ ಹೆಸರನ್ನು ಶಾಶ್ವತಗೊಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಒಂಥರ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೀತಾ ಇದೆ. ಆದರೆ ಇವೆಲ್ಲದರ ನಡುವೆ ಲಿವರ್ ದಾನ ಪಡೆದವರು ಈಗ ಆರೋಗ್ಯವಾಗಿದ್ದಾರೆ, ಆದರೆ ಲಿವರ್ ಕೊಟ್ಟವರು ಮೃತಪಟ್ಟಿದ್ದಾರೆ ಅಂತಾದರೆ ಏನು ಎಡವಟ್ಟಾಗಿದೆ, ಸೋಂಕಿಗೆ ಕಾರಣಗಳು ಏನು? ಇದರ ಒಂದು ರಿಪೋರ್ಟನ್ನು ಜನರ ನಡುವಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಕೆಲಸವನ್ನು ಆಸ್ಪತ್ರೆಯವರು ಮಾಡಬೇಕಾಗುತ್ತೆ. ಬಿಕಾಸ್ ಈ ಥರದ ಒಂದು ಘಟನೆಯಾದಾಗ ಇನ್ನು ಮುಂದಕ್ಕೆ ಈ ಥರ ಲಿವರ್ ದಾನ ಮಾಡುವವರು ಇರ್ಬೋದು. ಯಾಕಂದರೆ ನಾವು ತುಂಬ ಕೇಸ್ನಲ್ಲಿ ನೋಡ್ತೇವೆ, ಸಂಬಂಧಿಕರಿಗೆ ಅವರದ್ದೇ ರಕ್ತ ಸಂಬಂಧಿಗಳು ಲಿವರ್ ದಾನ ಮಾಡ್ತಾರೆ. ಆದರೆ ಹೆದರಿಕೊಳ್ಳುವಂಥ ಒಂದು ಪ್ರಮೇಯ ಉಂಟಾಗುತ್ತೆ ಈ ಥರದೊಂದು ಘಟನೆ ನಡೆದ ಬಳಿಕ. ಸೊ ಹಾಗಾಗಿ ಈ ಸಾವಿಗೆ ನಿಖರ ಕಾರಣಗಳು ಏನು ಅನ್ನೋದನ್ನು ಆಸ್ಪತ್ರೆಯ ಮೂಲಗಳು ಸ್ಪಷ್ಟಪಡಿಸಬೇಕಾಗುತ್ತೆ. ಆದರೆ ಇದುವರೆಗೂ ಕೂಡ ಆ ಥರದ ಒಂದು ಯಾವುದೇ ಕ್ಲಾರಿಫಿಕೇಷನ್ ಅಥವಾ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿಲ್ಲ. ಇನ್ನು ಅರ್ಚನಾ ಅವರು ಕೆನರಾ ಕಾಲೇಜಿನಲ್ಲಿ ಈ ಮೊದಲು ಉಪನ್ಯಾಸಕಿಯಾಗಿದ್ದರು. ಬಳಿಕ ಮಣೇಲ್ ಶ್ರೀನಿವಾಸ್ ನಾಯಕ್ MBA ಕಾಲೇಜಿನಲ್ಲೂ ಕೂಡ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಅರ್ಚನಾ ಅವರ ಪತಿ CA ಚೇತನ್ ಕಾಮತ್ ಅವರು ಕೂಡ ಅವರ ಸೇವೆಯಲ್ಲಿ ತುಂಬ ಗುರುತಿಸಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಸದ್ಯವರು 4 ವರ್ಷ ಪ್ರಾಯದ ಪುತ್ರನನ್ನು ಅಗಲಿದ್ದಾರೆ, ಪತಿಯನ್ನು ಕೂಡ ಅಗಲಿದ್ದಾರೆ. ಸಾವಿನಲ್ಲೂ ಕೂಡ ಒಂದು ಸಾರ್ಥಕತೆಯನ್ನು ಮೆರೆದಿದ್ದಾರೆ ಅರ್ಚನಾ ಕಾಮತ್ ಅವರು. ಆದರೆ ಈಗಿರುವಂತಹ ಪ್ರಶ್ನೆ, ಸಾವಿಗೆ ನಿಖರವಾದ ಕಾರಣಗಳು ಏನು ಅನ್ನುವುದು ಒಂದು. ಅದರ ಜೊತೆಗೆ ಅವರು ಮಾಡಿರುವಂತಹ ಈ ಒಂದು ತ್ಯಾಗಕ್ಕೆ ಸರ್ಕಾರ ಕೂಡ ಏನಾದರೂ ಇವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡುವಂಥದ್ದು ಅಥವಾ ಇನ್ಯಾವುದೋ ರೀತಿಯಲ್ಲೂ ಕೂಡ ಅವರನ್ನು ಗುರುತಿಸುವಂತಹ ಕಾರ್ಯವನ್ನು ಮಾಡಬೇಕನ್ನುವಂತಹ ಒಂದು ಆಗ್ರಹ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿಬರ್ತಾ ಇದೆ.